ವಿಧಾನಸಭೆದ ಸ್ಪೀಕರ್ ಯುಟಿ ಖಾದರ್ನ ನಡವಳಿಕೆರ್ದು ಕುಡ್ಲ ಕ್ಷೇತ್ರದ ಮತದಾರರು ತರತಗ್ಗಾವಲಕ ಆತನ ಪಂಡದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಸತೀಶ್ ಕುಂಪಲ ಬೇಜಾರನ್ನು ತೋಜಾದರು. ಇದರಿಂದಾಗಿ ನಮ್ಮ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಮಾಡ್ತಾರೆ. ಇವತ್ತು ರಾಜ್ಯ ಸರ್ಕಾರದ ಧೋರಣೆ ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದಂಥ ಯುಟಿ ಖಾದರ್ ಧೋರಣೆಯ ಬಗ್ಗೆ ನಾವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ನಮ್ಮ ರಾಜ್ಯದ ಜಿಲ್ಲೆಯ ಉಪಾಧ್ಯಕ್ಷರಾಗಿರುವ ಸತೀಶ್ ಕುಮಾರ್ ಅವರಿಂದ ಸ್ವಾಗತ ಮಾಡ್ತಾರೆ. ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ಕರೆದಿರುವಂಥ ಸತೀಶ್ ಕುಮಾರ್ ಜಿಲ್ಲಾ ಕಾರ್ಯದರ್ಶಿಯಾಗಿರುವ ಸತೀಶ್ ಕುಮಾರ್ ಅವರಿಗೆ ಸ್ವಾಗತ ಹಾಗೂ ನಮ್ಮ ಕ್ಷೇತ್ರದ ಉಪಾಧ್ಯಕ್ಷರಾಗಿರುವಂಥ ಅವರಿಗೆ ಸ್ವಾಗತ. ಅದೇ ರೀತಿ ನಮ್ಮ ಕ್ಷೇತ್ರದ ಪ್ರತಿನಿಧಿಯಾಗಿರುವಂಥ ಜಿತೇಂದ್ರ ಶೆಟ್ಟಿ ಅವರು ಕೂಡ ಸ್ವಾಗತ ಮಾಡುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸಿದ್ದಾರೆ. ಮಾಧ್ಯಮದ ಮಿತ್ರರೇ, ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಹೆಚ್ಚು ಕಡಿಮೆ ಒಂದು 50 ದಿನಗಳ ಕಾಂಗ್ರೆಸ್ ಸರ್ಕಾರದ ಆಡಳಿತವನ್ನು ನಾವೆಲ್ಲ ಇವತ್ತು ನೋಡ್ತಾ ಇದ್ದೇವೆ. ಯಾವ ರೀತಿ ಜನರಿಗೆ ಗ್ಯಾರಂಟಿ ಕಾರ್ಡನ್ನು ಕೊಟ್ಟು ಚುನಾವಣೆಯನ್ನು ಗೆದ್ದು ಚುನಾವಣೆ ಅನಂತರ ಮಾಡುತ್ತಿರುವಂಥ ಆಡಳಿತದ ವ್ಯವಸ್ಥೆ ಈಗಾಗಲೇ 50 ದಿನದಲ್ಲೇ ಸಾರ್ವಜನಿಕರು ಬೇಸತ್ತು ಜನಪರವಾದ ಕೆಲಸ ಮಾಡುವ ಒಂದು ಸರ್ಕಾರ ಬರ್ತದೆ ಅನ್ನೋ ಒಂದು ಆಸೆಯಲ್ಲಿದ್ದದನ್ನು ನುಚ್ಚುನೂರು ಮಾಡುವಂಥ ಕೆಲಸವನ್ನು ಮಾಡಿದೆ. ವಿಶೇಷವಾಗಿ ನಮಗೆಲ್ಲರಿಗೂ ಅತ್ಯಂತ ಖುಷಿಯಾಗಿತ್ತು. ಯಾಕೆಂದರೆ ಇಡೀ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರದ ಶಾಸಕರಲ್ಲಿ ನಮ್ಮ ಕ್ಷೇತ್ರದ ಯುಟಿ ಖಾದರ್ ಅವರು ಸ್ಪೀಕರ್ ಆಗಿ ಆಯ್ಕೆ ಆಗಿರುವಂಥದ್ದನ್ನು ನಾವು ಅತ್ಯಂತ ಒಳ್ಳೆಯ ಭಾವನೆಯಿಂದ ಎದುರು ನೋಡುವಂಥ ಸಂದರ್ಭದಲ್ಲಿ ಪ್ರಥಮ ವಿಧಾನಸಭೆಯ ಅಧಿವೇಶನದಲ್ಲಿ ಅವರಿಗಿರುವಂಥ ಆ ಒಂದು ವಿಧಾನಸಭೆಯನ್ನು ನಡೆಸಿಕೊಳ್ಳಬೇಕಾದಂಥ ಮತ್ತು ಸಾಂವಿಧಾನಿಕವಾಗಿ ಯಾವ ರೀತಿ ನಡ್ಕೊಳ್ಬೇಕು ಈ ಎಲ್ಲ ಸಂಗತಿಗಳಿಗೆ ತಿಲಾಂಜಲಿ ಇಡುವಂಥ ಕೆಲಸವನ್ನು ಸನ್ಮಾನ್ಯ ಯುಟಿ ಖಾದರ್ ಅವರು ಮಾಡಿದ್ದಾರೆ. ಮೊನ್ನೆ ವಿಧಾನಸಭೆಯಲ್ಲಿ ನಡೆದಂಥ ಘಟನೆಯನ್ನು ನೋಡಿದಾಗ ಹಿಂದೆ ಕೂಡ ಈ ರೀತಿಯ ಘಟನೆ ಅನೇಕ ಬಾರಿ ನಡೆದಿರ್ಬೋದು, ಅದು ಸರಿ ಅಂತ ನಾವು ಒಪ್ಪುವುದಿಲ್ಲ. ಆದರೆ ಆ ಘಟನೆ ನಡೆದಾಗ ವಿಧಾನಸಭೆಯಲ್ಲಿ ಸ್ಪೀಕರ್ ಆದಂಥ ಸಭಾಧ್ಯಕ್ಷರಾದಂಥ ಒಬ್ಬ ವ್ಯಕ್ತಿ ಎಲ್ಲರನ್ನ ಸಂಧಾನ ಮಾಡಿ ಆ ವಿಧಾನಸಭೆಗೆ ಯಾವ ರೀತಿಯ ಗೌರವವನ್ನು ತಂದುಕೊಡಬೇಕು, ಆ ವಿಧಾನಸಭೆಯಲ್ಲಿ ಎಲ್ಲರ ವಿರೋಧ ಪಾರ್ಟಿಯವರ ವಿಶ್ವಾಸವನ್ನು ತಗೊಳ್ಳುವಂಥದ್ದು, ವಿಶೇಷವಾಗಿ ಒಂದು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ವಿರೋಧ ಪಾರ್ಟಿಯವರಿಗೇ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವಂಥ ಒಂದು ಸಂದರ್ಭ ವಿಧಾನಸಭೆಯಲ್ಲಿ ಇರುವಂಥದ್ದನ್ನು ನಾವು ಹಿಂದಿನ ಅನೇಕ ಸಭಾಧ್ಯಕ್ಷರುಗಳ ಆಡಳಿತಾವಧಿಯಲ್ಲಿ ನೋಡಿರುವಂಥದ್ದನ್ನು ನೋಡಿದ್ದೇವೆ. ಮೊನ್ನೆ ಆ ರೀತಿಯ ಘಟನೆ, ಯಾಕೆಂದರೆ ವಿಶೇಷವಾಗಿ ಈ ರಾಜ್ಯದಲ್ಲಿ IAS ಅಧಿಕಾರಿಗಳನ್ನು ನಮ್ಮ ಜನಪರವಾದ ಜನರ ಸೇವೆ ಮಾಡುವ ಹಿನ್ನೆಲೆಯಲ್ಲಿ ಅವರು ತಗೊಂಡಿರುವಂಥ ಒಂದು ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ನಮ್ಮ ವಿರೋಧ ಪಾರ್ಟಿಯಾದ BJP ನಮ್ಮ IAS ಅಧಿಕಾರಿಗಳನ್ನು ಇಡೀ ದೇಶದ ವಿವಿಧ ಭಾಗದಿಂದ ಬಂದಂಥ ವಿರೋಧ ಪಾರ್ಟಿಯ ರಾಜಕೀಯ ಪಾರ್ಟಿಯ ದುರಿಣರುಗಳಿಗೆ ಅವರಿಗೆ ಸೆಕ್ಯೂರಿಟಿ ಕೊಡುವ ರೀತಿಯಲ್ಲಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದನ್ನು ಸ್ವಾಭಾವಿಕವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿಸುವಂಥದ್ದು, ಅದನ್ನು ಪ್ರಶ್ನೆ ಮಾಡುವಂಥದ್ದು ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷವಾಗಿ ನಮ್ಮ ಜವಾಬ್ದಾರಿ. ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಏಕಾಏಕಿ ಒಂದು ಸ್ವಲ್ಪ ಪ್ರತಿಪಕ್ಷವಾಗಿ ಒತ್ತಾಯಪೂರ್ವಕವಾಗಿ ಆ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಯುಟಿ ಖಾದರ್ ಅವರು ಯಾವುದೇ ರೀತಿಯ ಸಂವಿಧಾನಬದ್ಧವಾದ ಯೋಚನೆಯನ್ನು ಮಾಡದೆ ಕಾಂಗ್ರೆಸ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ರೀತಿಯಲ್ಲಿ, ಕಾಂಗ್ರೆಸ್ಸಿಗೆ ಬೇಕಾದ ರೀತಿಯಲ್ಲಿ ಯಾರು 10 ಜನರದ ಹೆಸರನ್ನು ಬರೆದುಕೊಟ್ಟಿದ್ದಾರೆ ಆ 10 ಹೆಸರುಗಳನ್ನು ಆ ವಿಧಾನಸಭೆಯಿಂದ 2 ದಿನಗಳ ಕಾಲ ಉಚ್ಚಾರಣೆ ಮಾಡುವಂಥ ಕೆಲಸವನ್ನು ಯುಟಿ ಖಾದರ್ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಅಂತ ಈ ಕ್ಷೇತ್ರದ ಮುಖಾಂತರ ನಾವು ಹೇಳಲಿಕ್ಕೆ ಇಚ್ಛಿಸ್ತೇವೆ. ಮತ್ತು ಈ ಕ್ಷೇತ್ರದ ಜನರಿಗೆ ಅವರು ವ್ಯಾಪಕವಾಗಿ ನಾನು ಯಾವುದೇ ತಲೆ ತಗ್ಗಿಸುವ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ತಲೆ ತಗ್ಗಿಸುವ ಕೆಲಸವನ್ನು ಈ ಕ್ಷೇತ್ರದ ಮತದಾರರು ತಲೆ ತಗ್ಗಿಸುವ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ ಅಂತ ಇಡೀ ನಾವು ನೋಡಿದ್ದೇವೆ. ಈಗಾಗಲೇ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ವೇದವ್ಯಾಸ್ ಕಾಮತ್ರು, ನಮ್ಮ ಉಮಾನಾಥ್ ಕೋಟ್ಯಾನ್ರು, ಭರತ್ ಶೆಟ್ಟಿ ಅವರನ್ನು ಒಳಗೊಂಡಂತೆ ವಿಶೇಷವಾಗಿ 3 ಜನ ನಮ್ಮ ಶಾಸಕರನ್ನು ವಿಧಾನಸಭೆಯಿಂದ ಉಚ್ಚಾಟನೆ ಮಾಡುವ ಮುಖಾಂತರ ಅವರು ಈ ಜಿಲ್ಲೆಯಲ್ಲಿ ಸೇಡಿನ ರಾಜಕಾರಣ ಮಾಡೋದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರನ್ನು ಗುರಿಯಾಗಿಟ್ಟುಕೊಂಡು ಮಾಡಿರುವಂಥದ್ದನ್ನು ಕೂಡ ಅತ್ಯುಗ್ರ ಶಬ್ದದಲ್ಲಿ ನಾವು ಖಂಡನೆ ಮಾಡ್ತೇವೆ. ಯಾವುದೇ ವಿಧಾನಸಭೆಯ ಅಧ್ಯಕ್ಷರು ಒಂದು ಸಲ ವಿಧಾನಸಭೆಯ ಅಧ್ಯಕ್ಷರಾದ ನಂತರ ಅವರು ಸ್ವಾಭಾವಿಕವಾಗಿ ಪಾರ್ಟಿಗೆ ರಾಜೀನಾಮೆ ಕೊಟ್ಟು ಒಬ್ಬ ನಿಷ್ಪಕ್ಷಪಾತವಾದ ಒಂದು ಸ್ಪೀಕರ್ ಆಗಿ ಕೆಲಸ ನಿರ್ವಹಿಸುವುದನ್ನು ಅನೇಕ ಹಿರಿಯರನ್ನು ನಾವು ನೋಡಿದ್ದೇವೆ. ಇವರು
ಅವರು ಕಾಂಗ್ರೆಸ್ಸಿನ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಅಥವಾ ಇನ್ನಿತರ ವಿರೋಧ ಪಾರ್ಟಿಯ ನಾಯಕರು ಬಂದಂಥ ಸಂದರ್ಭದಲ್ಲಿ ಹೋಟೆಲಲ್ಲಿ ಹೋಗಿ 15 ನಿಮಿಷವರೆಗೆ ಕಾದು ಕೂತುಕೊಂಡು ಅಲ್ಲಿ ಊಟ ಉಪಚಾರಗಳನ್ನು ಮಾಡುವ ಮುಖಾಂತರ ನೇರವಾಗಿ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಆ ಸಾಂವಿಧಾನಿಕ ಹುದ್ದೆಗೇ ಅಗೌರವ ತರುವಂಥವನ್ನು ಇವತ್ತು ನಮ್ಮ ಸ್ಪೀಕರ್ ಅವರು ಮಾಡಿದ್ದಾರೆ. UT ಖಾದರ್ ಅವರು ಈ ಕ್ಷೇತ್ರದಲ್ಲಿ ಕೂಡ ಅಲ್ಲಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಅವರ ಪಕ್ಷದ ಕಾರ್ಯಕ್ರಮದಲ್ಲಿ ತೊಡಗಿಸುವ ಮುಖಾಂತರ ಆ ಉನ್ನತ ಹುದ್ದೆಗೆ ಅಗೌರವ ತರುವಂಥ ಕೆಲಸವನ್ನು ಸನ್ಮಾನ್ಯ ಸ್ಪೀಕರ್ ಅವರು ಮಾಡಿರುವಂಥದ್ದನ್ನು ನಾವು ಅತ್ಯುಗ್ರ ಶಬ್ದದಲ್ಲಿ ಇವತ್ತು ಖಂಡನೆಯನ್ನು ಮಾಡ್ತೇವೆ. ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ, ನಾನು ಈಗಾಗಲೇ ಹಿಂದೆ ಒಂದು ಸಲ ಹೇಳಿದ್ದೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಇಲಾಖೆಯನ್ನು ತೆರೆಯುವಂಥದ್ದು ಕೇವಲ ಹಿಂದೂ ಯುವಕರನ್ನು ದಮನಿಸುವ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಈ ರೀತಿಯ ಒಂದು ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ರಚನೆ ಮಾಡಿದ್ದಾರೆ ಅಂತ ನಮಗೆ ಸಂದೇಹ ಇತ್ತು. ಈಗಾಗಲೇ ಅದು ಸತ್ಯ ಆಗಿದೆ. ನಮ್ಮ ಯುವಕರನ್ನು ದಮನಿಸುವಂಥ ಕೆಲಸವನ್ನು ಈಗಾಗಲೇ ಇಲಾಖೆ ಪ್ರಾರಂಭ ಮಾಡಿದೆ. ನಮ್ಮ ಕಮಿಷನರೇಟ್ರ ವ್ಯಾಪ್ತಿಯಲ್ಲಿ ಬರುವಂಥ 3 ಯುವಕರನ್ನು ಅವರಿಗೆ ನೋಟಿಸ್ ಕೊಟ್ಟು ಅವರನ್ನು ಗಡೀಪಾರು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಇದು ಅತ್ಯಂತ ಖಂಡನೀಯ. ಈ ರೀತಿಯ ಹಿಂದೂ ಯುವಕರನ್ನು ದಮನಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಇವರು ಆಡಳಿತಾತ್ಮಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರನ್ನ ಸಾಮರಸ್ಯದ ಜೊತೆಗೆ ತಗೊಂಡು ಹೋಗುವ ಬದಲು ಇಲ್ಲಿ ಉದ್ರೇಕಕಾರಿಯಾಗಿ ಒಂದು ರೀತಿಯ ಕಮ್ಯುನಲ್ ವ್ಯಾಲೆನ್ಸ್ ಆಗುವುದಕ್ಕೆ ಇವರು ಸಪೋರ್ಟ್ ಮಾಡುವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಸರ್ಕಾರ ಮಾಡ್ತಾ ಇದೆ. ಸರ್ಕಾರದಿಂದ ಎಲ್ಲ ರೀತಿಯ ಒಂದು ರೀತಿಯ ದ್ವೇಷದ ರಾಜಕಾರಣವನ್ನು ಮಾಡುವಂಥ ಕೆಲಸವನ್ನು ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾವು ಅಭಿವೃದ್ಧಿ ಪರವಾದ ಯೋಚನೆಯನ್ನು ಮಾಡಿದರೂ ಕೂಡ ಇವತ್ತು ಎಲ್ಲ ಗ್ಯಾರಂಟಿಯನ್ನು ಕೊಡುವಂಥ ಆಶ್ವಾಸನೆ ಕೊಡುವಂಥ ಸಂದರ್ಭದಲ್ಲಿ ಎಲ್ಲವೂ ಉಚಿತವಾಗಿ ಕೊಟ್ಟಿದ್ದರು. ಯಾವುದೇ ರೀತಿಯ ಯೋಜನೆಯನ್ನು ನಿಮಗೆ ಕಂಡೀಷನ್ ಹಾಕಿ ಕೊಡ್ತೇನೆ ಅಂತ ಎಲ್ಲಿಯೂ ಹೇಳಿಲ್ಲ. ಆದರೆ ಇವತ್ತು ಎಲ್ಲದಕ್ಕೂ ಕಂಡೀಷನ್ ಹಾಕುವ ಮುಖಾಂತರ ಇವತ್ತು ಅಲ್ಲಲ್ಲಿ ವ್ಯಾಪಕವಾಗಿ ಈ ರಾಜ್ಯ ಸರ್ಕಾರದ ಏನು ಯೋಜನೆಗಳು ಇವತ್ತು ಗ್ಯಾರಂಟಿ ಯೋಜನೆ ಇದೆ ಅದನ್ನು ತಮ್ಮ ಸ್ವಂತ ಪಾರ್ಟಿಯ ಅಥವಾ ಸ್ವಂತ ಹಿತಾಸಕ್ತಿಯ ಒಂದು ಕಾರ್ಯಕ್ರಮವಾಗಿ ರೂಪಿಸಲಿಕ್ಕೆ ಈ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದು, ರಾಜ್ಯ ಸರ್ಕಾರ ಕೊಡುವ ಯಾವುದೇ ಗ್ಯಾರಂಟಿ ಯೋಜನೆ ಆಗಿರ್ಬೋದು, ಅದು ನಮ್ಮ ಕಾರ್ಯಕ್ರಮ. ನಾವು ಕಟ್ಟುವ ಟ್ಯಾಕ್ಸಿನ ಹಣ ನಮ್ಮ ನಾಡಿದ್ದು ತೊಂದರೆ ಆದರೆ ನಮಗೇನೆ ಹೊರೆ ಆಗೋದು. ನಾವು ಮನೆಯಲ್ಲಿ ಕಟ್ಟುವಂಥ 1 ರೂಪಾಯಿಯ ಟ್ಯಾಕ್ಸಿನ ಹಣ ಎಲ್ಲವನ್ನು ನಾವು ನಮ್ಮ ಜನರಿಗೆ ಕೊಡುವಾಗ ಎಲ್ಲರೂ ತಗೊಳ್ಳುವಂಥದ್ದು ಸ್ವಾಭಾವಿಕ. ಕೇಂದ್ರ ಸರ್ಕಾರ ಆಯುಷ್ಮಾನ್ ಕೊಡುವಾಗ, ಕೇಂದ್ರ ಸರ್ಕಾರ ಕಿಸಾನ್ ಸನ್ಮಾನ್ ಯೋಜನೆ ಕೊಡುವಾಗ, ಕೇಂದ್ರ ಸರ್ಕಾರ ಉಜ್ವಲ ಯೋಜನೆ ಕೊಡುವಾಗ ಎಲ್ಲ ಸಮುದಾಯ, ಎಲ್ಲ ವರ್ಗದ, ಎಲ್ಲ ಪಾರ್ಟಿಯವರಿಗೆ ಸ್ವಾಭಾವಿಕವಾಗಿ ಕೊಟ್ಟಿದೆ. ಇದನ್ನು ಸ್ವಂತದೆಂದು ತಿಳ್ಕೊಳ್ಳುವ ರೀತಿಯಲ್ಲಿ ಇದನ್ನು ಮಾಡುವಂಥದ್ದು ಅತ್ಯಂತ ವಿಷಾದನೀಯ ಕೆಲಸ ಕಾರ್ಯಗಳನ್ನು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ನ ಲೀಡರ್ಗಳು ಮಾಡುವಂಥದ್ದನ್ನು ನಾವು ಖಂಡನೆಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಇವತ್ತು ಆಗಸ್ಟ್ 1ರ ನಂತರ ಈ ರಾಜ್ಯದಲ್ಲಿ ಹಾಲಿನ ಬೆಲೆಯನ್ನು 1 ಲೀಟರ್ಗೆ 3 ರೂಪಾಯಿ ಏರಿಸುವ ಮುಖಾಂತರ ರಾಜ್ಯದ ಜನತೆಗೆ, ವಿಶೇಷವಾಗಿ ಮಹಿಳೆಯರಿಗೆ ದಿನನಿತ್ಯ ಉಪಯೋಗ ಮಾಡುವಂಥ ಈ ಒಂದು ಹಾಲಿನ ವ್ಯವಸ್ಥೆಗೆ 3 ರೂಪಾಯಿ ಏರಿಸುವ ಮುಖಾಂತರ ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಒಂದು ಕಡೆಯಿಂದ ಕಿತ್ಕೊಳ್ಳೋದು, ಒಂದು ಕಡೆಯಿಂದ ನಾವು ಫ್ರೀ ಕೊಡ್ತೇವೆ ಎನ್ನುವ ಒಂದು ವಾದವನ್ನು ರಾಜ್ಯ ಸರ್ಕಾರ ನಿರಂತರವಾಗಿ ಮಾಡ್ತಾ ಬಂದಿದೆ. ಇವತ್ತು ತರಕಾರಿ ತಗೊಳ್ಳಿಕ್ಕೆ ಆಗದ ಪರಿಸ್ಥಿತಿ ಇದೆ. ಕಾಂಗ್ರೆಸ್ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ತರಕಾರಿ ಬೆಲೆ, ಇನ್ನಿತರ ಬೆಲೆ, ಧಾನ್ಯಗಳ ವಸ್ತುಗಳ ಬೆಲೆ ಏರಿದೆ ಅಂತ ಎಲ್ಲ ವ್ಯಾಪಕವಾಗಿ ಅಪಪ್ರಚಾರ ಮಾಡಿದರು. ಕೇವಲ 5 ದಿನದಲ್ಲಿ ದುಪ್ಪಟ್ಟು ಎಲ್ಲ ಬೆಳೆಗಳ, ಧಾನ್ಯಗಳ, ದಿನನಿತ್ಯ ಉಪಯೋಗವಂಥ ಗೃಹೋಪಯೋಗಿ ಎಲ್ಲ ವಸ್ತುಗಳ ರೇಟನ್ನು ಏರಿಸುವ ಮುಖಾಂತರ ಇವತ್ತು ಜನರಿಗೆ ದೊಡ್ಡ ಹೊರೆಯನ್ನು ಹಾಕುವಂಥ ಕೆಲಸವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಾವೆಲ್ಲ ಖಂಡಿತವಾಗಿ ಖಂಡನೆ ಮಾಡ್ತೇವೆ. ವ್ಯವಸ್ಥಿತವಾಗಿ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಜನರಿಗೆ ಏನು ಭರವಸೆ ಕೊಟ್ಟಿದೆ ಆ ರೀತಿ ನಡ್ಕೊಳ್ಳುವಂಥದ್ದು ಅಗತ್ಯ ಇದೆ. ಈ ಒಂದು ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ ಸರ್ಕಾರಕ್ಕೆ, ಜನಸಾಮಾನ್ಯರಿಗೆ ಕೊಡುವಂಥ ಇವತ್ತು ದವಸ ಧಾನ್ಯ ಏನೆಲ್ಲ ಏರಿಕೆ ಆಗಿದೆ ಅದನ್ನು ತಕ್ಷಣ ಇಳಿಸಬೇಕು. ಆ 3 ರೂಪಾಯಿ ಏರಿಸುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಅದನ್ನು ಕೂಡ ಇಳಿಸುವಂಥ ಕೆಲಸವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಮಂಡಲ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಶೆಟ್ಟಿ, ಮಂಡಲ ಉಪಾಧ್ಯಕ್ಷರು ಯಶವಂತ್ ಅಮೀನ್, ಮಂಡಲ ಕೋಶಾಧಿಕಾರಿ ಜಿತೇಂದ್ರ ಶೆಟ್ಟಿ ತಲಪಾಡಿ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು.
ಮಾಧ್ಯಮದವರಿಗೆ ಸ್ವಾಗತ. ಸತೀಶಣ್ಣ ಬಹಳ ಚೆನ್ನಾಗಿ ಮಾತನಾಡಿ. ಮೊನ್ನೆ ತಾನೇ ಅಧಿವೇಶನದ ಸಮಯದಲ್ಲಿ ಉಪ ಸ್ಪೀಕರ್ ಅವರ ಮೇಲೆ ಪೇಪರ್ ಎಸೆದಿದ್ದಾರೆ. ಯಾತಕ್ಕಾಗಿ ಎಸೆದಿದ್ದಾರೆ ಎಂದು ಯಾರೂ ಇದರ ಬಗ್ಗೆ ಚರ್ಚೆಯೇ ಮಾಡಲಿಲ್ಲ. ತನ್ನಿಂತಾನೇ ಕಂಟ್ರೋಲ್ ಮಾಡಲು ಅಸಾಧ್ಯವಾದಂಥ ಸಂದರ್ಭದಲ್ಲಿ ವಿಧಾನಸಭೆಯ ಸ್ಪೀಕರ್ ಅವರು ಗೌರವಾನ್ವಿತ UT ಖಾದರ್ ಅವರು ಜವಾಬ್ದಾರಿ ಕೊಟ್ಟು ಈ ದೇಶದ ಮಾಜಿ ಕಾಂಗ್ರೆಸ್ನ ಅಧ್ಯಕ್ಷರು ಬೇರೆ ಬೇರೆಯವರ ಪಾರ್ಟಿಗೆ ಆತಿಥ್ಯ ಸ್ವೀಕಾರ ಮಾಡಲು ಹೋದಾಗ ಸಮಯ ಆವಾಗಲೇ 2 ಗಂಟೆ ಆಗಿತ್ತು. ಉಪ ಸ್ಪೀಕರ್ ವಿರುದ್ಧವಾಗಿ ಮಾತನಾಡಿದಾಗ ಪೇಪರ್ ಎಸೆತ ಇನ್ನಿತರ ನಡೆದಿದೆ. ಅದು ಮಾಧ್ಯಮದಲ್ಲಿ ನಾವು ಕೂಡ ಕಂಡಿದ್ದೇವೆ. ಆದರೆ ಅದಕ್ಕೆ ದಲಿತ ಉಪಸಭಾಪತಿ ಎಂಬ ಬಣ್ಣವನ್ನು ಕೊಟ್ಟು ಈ ರಾಜ್ಯದಲ್ಲಿ ಯಾವ ಲೆವೆಲ್ಗೆ ಬಂದಿದ್ದಾರೆ ಎಂದು ನಮಗೆ ಗೊತ್ತಾಗಿದೆ. ಇದನ್ನು ಎಲ್ಲರೂ ಖಂಡಿಸ್ತಾರೆ. ಅದೇ ಮರುದಿವಸ ಜನತಾದಳದಲ್ಲಿ ಇದ್ದಂಥ ಒಬ್ಬ ಶಾಸಕರು ಇವಾಗ ಕಾಂಗ್ರೆಸ್ಗೆ ಬಂದು ಗೆದ್ದು ಅಲ್ಲಿ ಬಂದು ಮೊನ್ನೆ ತಾನೇ ಪುನಃ ಅವರನ್ನು ಅತ್ಯಂತ ಕಟು ಶಬ್ದಗಳಿಂದ ನಿಂದಿಸಿದ್ದಾರೆ. ಆವಾಗ ಅವರು ದಲಿತ ಉಪಸಭಾಪತಿ ಅಲ್ಲವೇ? ಶಿವಲಿಂಗೇಗೌಡ ಅವರ ಹೆಸರನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ, ಆದರೂ ಹೇಳ್ತೇನೆ. ಶಿವಲಿಂಗೇಗೌಡರು ಹಿರಿಯರು, ರಾಜಕೀಯ ಮುತ್ಸದಿ, ಏಕವಚನದಿಂದ ಮಾತನಾಡ್ತಾರೆ. ಏಕವಚನದಿಂದ ಇದು ಕಾಂಗ್ರೆಸ್ನವರಿಗೆ ಏನು ಆಗೋದಿಲ್ಲ. ಇನ್ನೊಂದು, ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ರು, ಮರಣದಂಡನೆ ಕೊಡ್ತಾಯಿದ್ರು, ಅಂಡಮಾನ ಜೈಲಿಗೆಲ್ಲ ಕಳಿಸ್ತಾ ಇದ್ರು, ಅತಿ ಕಠಿಣ ಶಿಕ್ಷೆಯನ್ನು ಕೊಡ್ತಿದ್ರು ಬ್ರಿಟಿಷರು. ಇವಾಗ ಕಾಂಗ್ರೆಸ್ ಬಂದು 2 ತಿಂಗಳಾಗಲಿಲ್ಲ, ಆ ದೇಶಕ್ಕಾಗಿ ಒಂದು ಸಂಘಟನೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ 3 ಅಂತ ಯಾವುದೇ ಕೇಸ್ ಇಲ್ಲ, ಮಾಡಲಿಲ್ಲ, ಅತ್ಯಾಚಾರ ಮಾಡಿದವರಲ್ಲ, ಕೇವಲ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ 3 ಹುಡುಗರನ್ನು ಗಡೀಪಾರು ಮಾಡುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡುವುದಾದರೆ ಇನ್ನು 5 ವರ್ಷ 10 ತಿಂಗಳು ಅವರಿಗೆ ಸಮಯ ಉಂಟಂತೆ ಅವರೇ ಹೇಳ್ತಾರೆ. ಆವಾಗ ಏನೆಲ್ಲ ಮಾಡುವರು, ಈ ರಾಜ್ಯದಲ್ಲಿ ಏನೆಲ್ಲ ದೌರ್ಜನ್ಯ ನಡೆಯಬಹುದು. ರಾಜಕೀಯ ಅಂದರೆ BJP ಕೂಡ ಸರ್ಕಾರ ನಡೆಸಿದೆ. ಕೇವಲ ಕಾಂಗ್ರೆಸ್ಸಿನವರನ್ನೇ ಟಾರ್ಗೆಟ್ ಮಾಡಿ, ಕೇವಲ ದಳದವರನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯ ಸರ್ಕಾರ ಕಾನೂನನ್ನು ಮಾಡಲೇ ಇಲ್ಲ. ಇದನ್ನು ಅತ್ಯಂತ ಕಟು ಶಬ್ದಗಳಿಂದ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರ ನಾವೆಲ್ಲರೂ ಇದನ್ನು ಖಂಡಿಸ್ತೇವೆ. ಒಂದು ವೇಳೆ ಇದರ ವಿರುದ್ಧ ಇನ್ನಷ್ಟು ಅವರು ದ್ವೇಷ ಸಾಧನೆ ಮಾಡಿದರೆ ನಾವು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತೇವೆ. ನ್ಯಾಯಕ್ಕಾಗಿ ಹೋರಾಟ ಮಾಡಿದ, ಅನ್ಯಾಯ ಮಾಡಿದವರನ್ನು, ದೌರ್ಜನ್ಯ ಮಾಡಿದವರನ್ನು ನಿಜವಾಗಿ ಅವರನ್ನು ನಮ್ಮದು ಕೂಡ ವಿರೋಧ ಇಲ್ಲ. ಇವಾಗ ಮಾಡಿದ್ದು ಅದು ಸರಿಯಲ್ಲ. ಸಂಘಟನೆ ಆ ರೀತಿಯ ಕೆಲಸವನ್ನು ಮಾಡುವುದೇ ಇಲ್ಲ. ಸಂಘಟನೆ ಯಾವುದಾದರೂ ಆಯಾಯ ಧರ್ಮ, ಪ್ರತಿಯೊಂದು ಧರ್ಮದಲ್ಲಿ ಕೂಡ ಸಂಘಟನೆ ಇದೆ. ಕ್ರಿಶ್ಚಿಯನ್ ಧರ್ಮದಲ್ಲಿ ಸಂಘಟನೆ ಇದೆ, ಇಸ್ಲಾಂ ಧರ್ಮದಲ್ಲಿ ಸಂಘಟನೆ ಇದೆ, ಹಿಂದೂ ಧರ್ಮದಲ್ಲಿ ಸಂಘಟನೆ ಇದೆ. ಆಯಾಯ ಧರ್ಮದ ಪರವಾಗಿ ಕೆಲವೊಂದು ಸಾರಿ ಮಾತನಾಡ್ತಾರೆ, ಹೋರಾಟ ಮಾಡ್ತಾರೆ. ಆದರೆ ಈ ರೀತಿಯ ದ್ವೇಷ ಸಾಧನೆ ಮಾಡುವಂಥ ಸರ್ಕಾರವನ್ನು ನಾವು ಹಿಂದೆಯೂ ನೋಡಲಿಲ್ಲ, ಇನ್ನೂ ನೋಡಲೂಬಾರದೆಂಬ ಲೆಕ್ಕಾಚಾರ ಇದೆ. ನಮ್ಮ ವೇದವ್ಯಾಸ ಕಾಮತ್ರವರು ಬಜೆಟಿನ ಬಗ್ಗೆ ಮಾತನಾಡ್ತಿರುವಾಗ ಕೇಂದ್ರ ಸರ್ಕಾರದ ಗೌರವಾನ್ವಿತ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಸಾಧನೆಯನ್ನು, ಆ 803 ಯೋಜನೆಗಳನ್ನು ಒಂದರ ಮೇಲೆ ಒಂದು ವಿವರಿಸ್ತಾ ಹೋಗುವಾಗ ಕಾಂಗ್ರೆಸ್ನವರಿಗೆ ಆದಂಥ ಆ ವೇದನೆ, ಮಧ್ಯದಲ್ಲಿ ನಿಂತು ಅವರು ಮಾತನಾಡುತ್ತಿರುವಂಥ ವೇದನೆ ಮಾತು, ನರೇಂದ್ರ ಮೋದಿಜಿಯವರನ್ನು ಉದ್ದೇಶ ಮಾಡುವಂಥ ಕೆಲವರ ಮಾತು, ಇದು ಒಳ್ಳೆ ಸಂದೇಶ ಅಲ್ಲ. ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ದ್ವೇಷ ಸಾಧನೆ ಗ್ಯಾರಂಟಿ 100ಕ್ಕೆ 100 ಅದು ಒಳ್ಳೆಯದಲ್ಲ. ಈ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ.
ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಈ ದೇಶದಲ್ಲಿ 10 ಹಲವು ಜಾತಿ ಸಂಘಟನೆಗಳಾಗಿರ್ಬೋದು, ಬೇರೆ ಬೇರೆ ಧರ್ಮದ ಇದು ಇರ್ಬೋದು, ಎಲ್ಲ ಧರ್ಮದವರನ್ನು ಒಟ್ಟಾಗಿ ಒಂದಾಗಿ ಕೊಂಡೋಗುವಂಥ ಈ ದೇಶ ಇವಾಗ ಈ ರೀತಿಯ ದ್ವೇಷ ರಾಜಕೀಯ ಮಾಡುವಾಗ ಎಲ್ಲಿಗೆ ಹೋಗಬಹುದೆಂದು ಯಾರಿಗೂ ನಿರೀಕ್ಷೆ ಮಾಡಲಿಕ್ಕೆ ಆಗುವುದಿಲ್ಲ. 5 ಗ್ಯಾರಂಟಿ ತಂದರು. ಆ ಗ್ಯಾರಂಟಿಯ ಫಲವಾಗಿ ಇವಾಗ ಇದೇ ಬಿಲ್ಡಿಂಗ್ನ ಕೆಳಗಡೆ ಆ 100 ಹೆಣ್ಮಕ್ಕಳು ನಿಂತಂಥ ಕ್ಯೂ ಯಾವಾಗ ನೋಡುವಾಗ ಕೂಡ ಸರ್ಕಾರದ ಸರ್ವರ್ ಸರಿ ಇಲ್ಲ. ಅದನ್ನೇ ಸರಿ ಮಾಡಲಿಕ್ಕೆ ಆಗದಂಥ ಈ ಸರ್ಕಾರ ಬೇರೇನು ಕೊಡಲಿಕ್ಕೆ ಸಾಧ್ಯತೆ ಉಂಟು? ಅಕ್ಕಿ 15 ಕಿಲೋ 10 ಕಿಲೋ ಅಂತ ಹೇಳಿ 5 ಕಿಲೋ ಕೇಂದ್ರ ಸರ್ಕಾರದ ಲೆಕ್ಕಾಚಾರ ಮಾಡಿ ಅದನ್ನು ಅತ್ಯಂತ ಸೀಕ್ರೆಟ್ ಇಟ್ಟು ಇದೀಗ ಎಲ್ಲರಿಗೆ ಗೊತ್ತಾದ ನಂತರ ಅದರ ಬದಲಿಗೆ ರಾಗಿ, ಗೋಧಿ, ಜೋಳ ಕೊಡಲಿಕ್ಕೆ ಕೂಡ ತಯಾರು ಮಾಡಿದ್ದಾರೆ. ಇವಾಗ ಬಸ್ಸಲ್ಲಿ ಫ್ರೀ ಅಂತ ಹೇಳಿ ಆ ಶಾಲಾ ಮಕ್ಕಳಿಗೆ, ಆ ಹೆಣ್ಮಕ್ಕಳಿಗೆ ಹೋಗಲಿಕ್ಕೆ ಆಗುವಂಥ ಸಮಸ್ಯೆ, ಪಾಪ ತಡೆಯಲಿಕ್ಕೆ ಆಗದೆ ಹೋಗುವಂಥ ಬಸ್ಸಿಗೆ ಕಲ್ಲನ್ನು ಕೂಡ ಎಸೆಯುತ್ತಾರೆ ಆ ವಿದ್ಯಾರ್ಥಿಗಳು. ಇದು ನಾವು ಕಣ್ಣಾರೆ ಕಾಣ್ತೇವೆ. ಇದಕ್ಕೆ ಪರಿಹಾರವಿಲ್ವಾ? ಇದಕ್ಕೆ ಪರಿಹಾರ ಯಾರು ಕೊಡಬೇಕು? ರಾಜ್ಯ ಸರ್ಕಾರ ಕೊಡಬೇಕು. ಆ ಹೆಣ್ಮಕ್ಕಳು ಯಾವ ರೀತಿಯಲ್ಲಿ ಶಾಲೆಗೆ ಹೋಗ್ಬೋದು? ಪಾಪ 9:30 ಗಂಟೆಗೆ ಬಸ್ ಬರ್ತದೆ ಅದಕ್ಕೆ ಕಾದು ನಿಂತಾಗ ಫ್ರೀ ಬಸ್ಸಲ್ಲಿ 1 ಸೀಟು ಕೂಡ ಖಾಲಿಲ್ಲದೆ ಒಳಗೆ ಪ್ರವೇಶ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಮತ್ತೇನು ಮಾಡಬೇಕು? ಮಕ್ಕಳು ಕಲ್ಲನ್ನೇ ಎಸೆಯಬೇಕು. ಈ ರೀತಿಯ ಪರಿಸ್ಥಿತಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಆಗಿದೆ. 2 ತಿಂಗಳು ಕಂಪ್ಲೀಟ್ ಆಗಲಿಲ್ಲ. ಇನ್ನು ಮುಂದಿನ ಇದು ನಾನು ಇಷ್ಟೇ ನಿವೇದನೆ ಮಾಡೋದು, ರಾಜ್ಯ ಸರ್ಕಾರದವರು ಕಣ್ಣೆತ್ತಿ ನೋಡಲಿ, ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿ, ದ್ವೇಷ ರಾಜಕೀಯ ಮಾಡದಿರಲಿ. ಅದೇ ನಮ್ಮ ಶಾಸಕರು, ಗೌರವಾನ್ವಿತ ಸಭಾಪತಿಯವರು, ಅವರು ಇವಾಗ ಯಾವುದೇ ಒಬ್ಬ ಪಾರ್ಟಿಯ ಸದಸ್ಯನಲ್ಲ. ಅವರು ನಮ್ಮ ಗೌರವಾನ್ವಿತ ಕರ್ನಾಟಕ ರಾಜ್ಯದ ಸಭಾಪತಿಯವರು. ಅವರಿಗೆ ನಮಗೂ ಕೂಡ ಅತ್ಯಂತ ಗೌರವ ಇದೆ. ನಮ್ಮ ಕ್ಷೇತ್ರದ ಶಾಸಕರೊಬ್ಬರು ಸಭಾಪತಿಯಾಗಿದ್ದಾರೆ. ಆದರೆ ಆ ಸಭಾಪತಿ ಸ್ಥಾನಕ್ಕಿರುವಂಥ ಗೌರವಕ್ಕೆ ಕುಂದು ಬರದ ರೀತಿಯಲ್ಲಿ, ಕಪ್ಪಕ್ಕೆ ಬಾರದ ರೀತಿಯಲ್ಲಿ ಅವರು ವರ್ತಿಸಲಿ. ಹಿಂದೆ 10 ಹಲವು ಆ ಸಭಾಪತಿಗಳಿದ್ದರು. ಅವರ ಹೆಸರು ಶಾಶ್ವತವಾಗಿ ಇತಿಹಾಸದಲ್ಲಿದೆ. ಅದೇ ರೀತಿ ಇವರು ಕೂಡ ಆಗಲಿ. ಅವರು ಮಾಡಿದ ತಪ್ಪು ಇನ್ನೊಂದು ಸತೀಶಣ್ಣ ಹೇಳಿದರು, ಇನ್ನೊಂದು ಸಾರಿ ನಾನು ರಿಪೀಟ್ ಮಾಡಲು ಹೋಗುವುದಿಲ್ಲ. ಆದರೆ ನಮ್ಮ ಕ್ಷೇತ್ರಕ್ಕೊಂದು ಗೌರವ ಉಂಟು. ಆ ಗೌರವವನ್ನು ಉಳಿಸಲಿ ಎಂದು ಹೇಳುತ್ತಾ ತನ್ನ ಮಾತನ್ನು ಮುಗಿಸ್ತೇನೆ. ಮಾಧ್ಯಮದ ಮಿತ್ರರೇ, ಇವತ್ತು 5 ಗ್ಯಾರಂಟಿಗಳಲ್ಲಿ ಹುಟ್ಟಿದಂಥ ಕೂಸು ಈಗಿನ ಸರ್ಕಾರ, ಕರ್ನಾಟಕದ ಸರ್ಕಾರ, ಇದರ ಬೇರೆ ಹಿಡಿದು ಒಟ್ಟು ನಮ್ಮ ವಿರುದ್ಧದ ಹಿಂದೂ ದಮನ ನೀತಿಯ ವಿರುದ್ಧದ ಒಂದು ಆಡಳಿತವನ್ನು ರಾಜ್ಯ ಸರ್ಕಾರ ನೀಡುವಂಥದ್ದು. ಇದರ ವಿರುದ್ಧ ಕಠೋರ ಶಬ್ದಗಳಿಂದ ಅದನ್ನು ಕಠೋರ ನಾವು ಅದನ್ನು ನಿಂದಿಸ್ತೇವೆ. ಯಾಕಂತೇಳಿದರೆ, ಒಟ್ಟು ಈ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ಮತದಾರರ ಕಿವಿಗೆ ಹೂವನ್ನಿಟ್ಟು ಇವತ್ತು ಬಂದಂಥ ಸರ್ಕಾರ ಒಂದು ಯೋಜನೆ, ಉದಾಹರಣೆಗೆ ಒಂದೇ ಯೋಜನೆ ನಾನು ಹೇಳ್ತೇನೆ, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೇಳ್ತೇನೆ. ಈ ಗೃಹಲಕ್ಷ್ಮಿ ಯೋಜನೆಗೆ ಮೊದಲು ಹೇಳಿದರು, ಒಂದು ವೇಳೆ ನಿಮ್ಮ ಕುಟುಂಬದವರು ನಿಶ್ಚಯ ಮಾಡಿದಂಥ ಯಾರು ಯಜಮಾನರಿದ್ದಾರೋ ಆ ಮಹಿಳೆಗೆ ನಾವು ಕೊಡ್ತೇವೆ, ನಾವು 2,000 ರೂಪಾಯಿಯನ್ನು ಕೊಡ್ತೇವೆ ಅಂತೇಳಿ. ಇವಾಗ ಹೇಳ್ತಿದ್ದಾರೆ, ಪಡಿತರ ಚೀಟಿಯಲ್ಲಿ ಯಾರು ಯಜಮಾನಿ ಇದೆಯೋ ಅವರಿಗೆ ಮಾತ್ರ ಕೊಡ್ತೇವೆ. ಪಡಿತರ ಚೀಟಿಯಲ್ಲಿ 70%ಗಿಂತಲೂ ಹೆಚ್ಚು ಪುರುಷರು ಯಜಮಾನರಾಗಿದ್ದಾರೆ. ಇದನ್ನೇನು ಮಾಡ್ತಾರೆ? ಒಂದು ಯೋಜನೆ ಕೊಡಬೇಕಿದ್ರೆ ಜನರಿಗೆ ಈ ರೀತಿ ಮೋಸ ಮಾಡಬಾರ್ದು. ಇವತ್ತು ಅದನ್ನು ಸರಿ ಮಾಡುವಂತೇಳಿ ಯಜಮಾನಿಯನ್ನು ಹುಡುಕಿ ಅದರಲ್ಲಿ ಪಡಿತದಲ್ಲಿ ಸರಿಪಡಿಸುವಂತ ಹೇಳಿದರೆ ಅದು ಮಾಡಲಿಕ್ಕೆ ಆಗೋದಿಲ್ಲ. ಸರ್ವರ್ ಪ್ರಾಬ್ಲಮ್, ಇನ್ನಿತರ ಕಾರಣ ಕೊಡ್ತಾರೆ. ಅಂತೂ ಆ ಮನೆಯ ಒಡತಿಗೆ ಆ 2,000 ಮುಟ್ಲಿಕ್ಕಿಲ್ಲ. ಒಟ್ಟು ಈ ಕಾರ್ಯಕ್ರಮ ಆದರೆ ಒಟ್ಟು 30% ಜನರಿಗೆ ಮಾತ್ರ ಇದು ಹೋಗುತ್ತೆ. ಅಂದರೆ 70% ಜನರಿಗೆ ಇದು ಸಿಗುವುದಿಲ್ಲ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಒಂದು ಸ್ಕೀಮಿನ ಬಗ್ಗೆ ಇರುವಂಥದ್ದು. ಇನ್ನೊಂದು
ಹಿಂದೂ ದಮನ ನೀತಿ. ಹಿಂದೂ ದಮನ ನೀತಿ ಅಂತ ಹೇಳಿದರೆ, ಈ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಮುಂಚೆಯೇ ಬಜರಂಗ ದಳವನ್ನು ನಿಷೇಧ ಮಾಡ್ತವೆ ಅಂತ ಹೇಳಿದರು. ತದನಂತರ ಅದಕ್ಕೆ ವಿರೋಧಗಳು ಬರ್ತದೆ ಅಂತ ಆಗುವಾಗ, ಅದರಿಂದ ಪೊಲಿಟಿಕಲ್ ಡ್ಯಾಮೇಜ್ ಆಗ್ತದೆ ಅಂತ ಆಗುವಾಗ ಒಬ್ಬರು ನಾವು ಹಾಗೆ ಹೇಳಿಲ್ಲ, ನಾವು ಹೇಳಿದ್ದು ಈ ಥರ, ನಾವು ಅದನ್ನು ಬಜರಂಗ ದಳವನ್ನು ಮಾಡಲಿಕ್ಕೆ ಆಗುವುದಿಲ್ಲ, ಅದು ಕೇಂದ್ರಕ್ಕೆ ಸಂಬಂಧಪಟ್ಟ ವಿಚಾರ, ಬೇರೆ ಬೇರೆ ಹೇಳಿಕೆಗಳನ್ನು ಬೇರೆ ಬೇರೆ ನಾಯಕರು ಕೊಟ್ಟರು. ಆದರೆ ಅವರ ಏನು ಮೊದಲಿಗೆ ನುಡಿದಿದ್ದಾರೆ ಅದೇ ಥರ ಸಂಘಟನೆ ಕೈ ಹಾಕದಿದ್ದರೂ ಸಂಘಟನೆ ಕಾರ್ಯಕರ್ತರ ಮೇಲೆ ಕೈ ಹಾಕುವಂಥ ಒಂದು ಹುನ್ನಾರವನ್ನು ಇಲ್ಲಿ ಮಾಡ್ತಿದ್ದಾರೆ. ಗೃಹ ಇಲಾಖೆಯನ್ನು ಇಟ್ಟುಕೊಂಡು ಅದರ ಮುಖಾಂತರ ಬಜರಂಗ ದಳದ ವಿವಿಧ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಗೂಂಡಾ ಕಾಯ್ದೆಯನ್ನು ಹಾಕುವಂಥದ್ದು, ಗಡೀಪಾರುಗಳನ್ನು ಮಾಡುವಂಥದ್ದು, ಈ ರೀತಿಯ ವ್ಯವಹಾರಗಳನ್ನು ಮಾಡ್ತಿದ್ದಾರೆ. ಇದು ಸರಿಯಲ್ಲ. ಇದನ್ನು ನಾವು ಕಠೋರವಾಗಿ ನಿಂದಿಸ್ತೇವೆ. ಇದು ಆಗಲೇಬಾರ್ದು ಇಂಥದ್ದು, ಇದನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಈ ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆಯಿಂದ ರಾಜ್ಯಭಾರ ಮಾಡ್ತೇವೆ ಅಂತ ಹೇಳಿದಂಥ ಕಾಂಗ್ರೆಸ್ ಇವತ್ತು ಒಂದು ಕೋಮಿನ ಓಲೈಕೆಗಾಗಿ ಈ ರೀತಿಯ ದಮನ ರೀತಿಯನ್ನು ಮಾಡ್ತಿದೆ. ಇದನ್ನು ನಾವು ಖಂಡಿಸ್ತೇವೆ. ಮೊನ್ನೆ CCB ಅವರು ಕೆಲವೊಂದು ಭಯೋತ್ಪಾದಕರನ್ನು ಹಿಡಿದರು. ಅದಕ್ಕೆ ಸಂಬಂಧಪಟ್ಟಂಥ ಪಿಸ್ತೂಲುಗಳು, ಏನು ಹತ್ಯಾರಗಳೇನಿದೆಯೋ, ಬಾಂಬ್ಗಳು ಕೆಲವು ಕಡೆ ಸಿಕ್ಕಿದೆ, ಸೀಸ್ ಮಾಡಿದ್ದಾರೆ. ಇಡೀ ಜನಸಮೂಹ ಅದನ್ನು ಭಯೋತ್ಪಾದಕರಂತ ಹೇಳ್ತಿದ್ರು ಕೂಡ ನಮ್ಮ ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಏನಂತ ಹೇಳಿದರೆ, ಅವರನ್ನು ಭಯೋತ್ಪಾದಕರಂತ ಹೇಳಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಏನ್ರಿ ಮತ್ತೆ ಏನಂತ ಹೇಳಬೇಕು? ಅವರ ಕೈಯಲ್ಲಿ ಅವರಿಟ್ಟಂಥ ಬಾಯಿ ಬಿಟ್ಟು ಹೇಳ್ತಿದ್ದಾರೆ, ಇಂಥ ಕಡೆ ನಾವು ಇಟ್ಟಿದ್ದೇವೆ, ಇದನ್ನು ಮಾಡಿದ್ದೇವೆ, ನಾಡ ಬಾಂಬ್ಗಳನ್ನು ಇಟ್ಟಿದ್ದೇವೆ, ಪಿಸ್ತೂಲನ್ನು ಇಟ್ಟಿದ್ದೇವೆ. ಅದು ಭಯೋತ್ಪಾದಕರಲ್ಲದೆ ಮತ್ತೆ ಯಾರ ಹತ್ರ ಇರ್ತದೆ? ಗೃಹಸ್ಥರಲ್ಲಿರ್ತದ, ನಾಗರಿಕರಿರ್ತದ, ದೇಶಪ್ರೇಮಿಗಳಲ್ಲಿ ಇರ್ತಾರದು. ಇಂಥ ಒಂದು ಜನರನ್ನು ಮೂಢ ಮಾಡುವಂಥ ಹೇಳಿಕೆಗಳನ್ನು ಕೊಡುವಂಥದ್ದನ್ನು ನಾವು ಉಗ್ರ ಕಂಠದಿಂದ ಅದನ್ನು ಖಂಡಿಸ್ತೇವೆ. ಇನ್ನು ಬೆಲೆ ಏರಿಕೆ ಮೊನ್ನೆ ಒಂದು ಮಹಿಳೆ ತರಕಾರಿ ಮಾತ್ರ ತಮ್ಮ ಮನೆಗೆ ಬರಬೇಕಿದ್ರೆ ನಾನು ಕೇಳಿದೆ, ಏನಮ್ಮ ತರಕಾರಿ ರೇಟ್ ಜಾಸ್ತಿ ಆಗಿದೆಯಲ್ಲ? ಅದಕ್ಕೆ ಅವರು ಹೇಳ್ತಾರೆ, ಮುಖ್ಯಮಂತ್ರಿಯನ್ನು ಹೇಳ್ತಿದ್ದಾರೆ ಅವರು. ಅವರಿಗೆ ಬೈದು ಹೇಳುವಂಥದ್ದು, ಈಚೆ ಕಡೆ ಕೊಡುವಾಗೆ ಮಾಡುವುದು, ಈಚೆ ಕಡೆ ತಗೊಳ್ಳುವಂಥದ್ದು. ಕೊಡುವಾಗೆ ಮಾಡೋದು ಮಾತ್ರ, ಇಲ್ಲಿ ತಗೊಳ್ಳುವಂಥದ್ದು. ಆ ಹೆಂಗಸು, ಆ ಮುಗ್ಧೆ ಆ ಥರ ಹೇಳಬೇಕಿದ್ರೆ ಕರ್ನಾಟಕದ ಈ ಒಂದು ಆಡಳಿತವನ್ನು ಜನರು ರೋಷಿ ಹೋಗಿದ್ದಾರೆ. ಹಾಗಾಗಿ ಈಗಲೂ ಅವಕಾಶ ಇದೆ, 50 ದಿನಗಳು ಮಾತ್ರ ಅದು. ಹಾಗಾಗಿ ಇನ್ನೂ ಅವಕಾಶಗಳಿವೆ. ಈ ಸಮಸ್ಯೆ 5 ಪಂಚ ಏನು ಕೊಟ್ಟಿದ್ದಾರೆ ಗ್ಯಾರಂಟಿಗಳು, ಅದನ್ನು ಸರಿಪಡಿಸಿಕೊಂಡು ಎಲ್ಲರ ಸರ್ವವ್ಯಾಪಿಯಾಗಿ ಮುಟ್ಟಬೇಕು. ಅದು 100% ಎಲ್ಲರಿಗೆ ಮುಟ್ಟುವಂಥ ವ್ಯವಸ್ಥೆಗಳನ್ನು ಕರ್ನಾಟಕ ಸರ್ಕಾರ ಮಾಡಬೇಕು. ಅದರ ಜೊತೆಗೆ ಹಿಂದೂ ವಿರೋಧಿ ಧೋರಣೆಯನ್ನು ನಿಲ್ಲಿಸಬೇಕು. ಭಯೋತ್ಪಾದಕರನ್ನು ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅದೇ ರೀತಿ ಕರ್ನಾಟಕ ಸರ್ಕಾರ ಮಾಡಬೇಕಂತ ನಾವು ಆಗ್ರಹ ಮಾಡ್ತೀವಿ. ನಮಗೆ ಒಳ್ಳೆಯ ಒಂದು ಸಂತೋಷ ಸುದ್ದಿ ಇತ್ತು. ನಮ್ಮ ಕ್ಷೇತ್ರದೊಬ್ಬರು MLA ಅವರು ಸಭಾಪತಿಗಳಾಗಿದ್ದಾರೆ ಅನ್ನುವಂಥದ್ದು ಕೇಳುವಾಗ ತುಂಬ ಸಂತೋಷ ಆಗಿತ್ತು. ನಮ್ಮ ಕ್ಷೇತ್ರದವರು ಚೆನ್ನಾಗಿ ನಡೆಸ್ತಾರೆ ಅನ್ನುವಂಥದ್ದು. ಬಹುಶಃ ಮೊನ್ನೆ ನಮ್ಮ MLAಗಳು ಪ್ರತಿರೋಧ ಮಾಡಿದ್ಯಾಕೆ? ಪ್ರಶ್ನೆ ಇರುವುದಲ್ಲಿ ಪ್ರತಿರೋಧ ಮಾಡಿದ್ಯಾಕೆ ಅಂತ ಹೇಳಿದರೆ, ಸರ್ಕಾರಿ ಆಫೀಸರ್ಗಳನ್ನು, ಸರ್ಕಾರಿ ಅಧಿಕಾರಿಗಳನ್ನು ಒಂದು ರಾಜಕೀಯ ಪಕ್ಷದ ಚಟುವಟಿಕೆಗೆ ಅಲ್ಲಿ ದುರುಪಯೋಗ ಮಾಡಿದ್ದಾರೆ. ಅದನ್ನು ವಿರೋಧಿಸಿದ್ದು, ಖಂಡಿಸುವುದು ತಪ್ಪು. ಅದು ತಕ್ಷಣಕ್ಕೆ 10 ಮಂದಿ ಶಾಸಕರನ್ನು ಡಿಸ್ಕ್ವಾಲಿಫೈ 2 ದಿನದ ಮಟ್ಟಿಗೆ ಮಾಡುವುದಾದರೆ ನಾನು ಅವರಿಗೆ ಪ್ರಶ್ನೆ ಕೇಳ್ತೀನಿ. ಹಿಂದೆ BJP ಸರ್ಕಾರ ಇದ್ದ ಸಂದರ್ಭದಲ್ಲಿ ಧರ್ಮೇಗೌಡರನ್ನ ಇವರು ಹೋಗಿ ಕೈ ಹಾಕಿಕೊಂಡು ಎತ್ತುಕೊಂಡ್ರಲ್ಲ, ಅಷ್ಟು ನಾಚಿಕೆಟ್ಟ ಕೆಲಸವನ್ನು ಇವರು ಮಾಡಿದ್ದಾರೆ ನಮ್ಮವರು. ಅಂಥದ್ದನ್ನು ಮಾಡಿಲ್ಲಲ್ಲ. ಧರ್ಮೇಗೌಡರನ್ನ ಆ ಥರ ಮಾಡಿದ್ರಲ್ಲ. ಅದು ಈ ಕಾಂಗ್ರೆಸ್ಸಿಗೆ, ಈ ಶಾಸಕರಿಗೆ, ಈಗ ನಮ್ಮ ಸಭಾಪತಿಗೆ ಇದು ನೆನಪಿಲ್ವೇ? ನಾನು ಕೇಳುವಂಥದ್ದು, ಒಟ್ಟು ಕರ್ನಾಟಕದಲ್ಲಿ ನೀವು ಏನು ಹೇಳ್ಕೊಂಡು ಬಂದಿದ್ದೀರಿ, ಶಾಂತಿಯ ತೋಟ ಮಾಡ್ತೇವೆ ಅಂತೇಳಿ. ನಾವು ಹೇಳುವುದಾದ್ರೆ ಶಾಂತಿಯ ತೋಟವನ್ನೇ ಮಾಡಬೇಕು ನೀವು. ಅದರ ಹೊರತಾಗಿ ಈ ರೀತಿಯಾಗಿ ಸಮಾಜದಲ್ಲಿ ಕುಂಠಿತ ಭಾವನೆಯನ್ನು ಮುಟ್ಟಿಸಿ ಜನರಲ್ಲಿ ಕೋಮುಗಳ ದ್ವೇಷಗಳನ್ನು ಬಿತ್ತುವಂಥ ರಾಜಕಾರಣ ಮಾಡಬೇಡಿ. ನೀವು ಇಷ್ಟರವರೆಗೆ ಏನು ಮಾಡಿದಿರೋ ಇದನ್ನು ಘೋರವಾಗಿ ನಾನು ಖಂಡಿಸ್ತೇನೆ. ವಂದನೆಗಳು. ಕರ್ನಾಟಕ ರಾಜ್ಯ ಸರ್ಕಾರ
ನಡೆಸುತ್ತಿರುವಂಥ 50 ದಿನಗಳ ಆಡಳಿತ ಅವಧಿಯಲ್ಲಿ ನಡೆದಂತಹ ಹಿಂದೂ ದಮನ ನೀತಿ ಸಂಪೂರ್ಣವಾಗಿ ಆಡಳಿತ ವೈಫಲ್ಯದ ವಿರೋಧವಾಗಿ ನಮ್ಮ ಮಂಗಳೂರು ಮಂಡಲದ ವತಿಯಿಂದ ನಾವೊಂದು ಪ್ರತಿಭಟನಾ ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಇದಕ್ಕೆ ಒಂದಷ್ಟು ಮಾಹಿತಿಗಳನ್ನು ನೀಡಿದಂತಹ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಸಂತೋಷ್ ಬೋಳಿಯಾರ್ ಅವರನ್ನು ನಾನು ಧನ್ಯವಾದ ಸಮರ್ಪಿಸ್ತೇನೆ. ಅದೇ ರೀತಿ ಸುದೀರ್ಘವಾಗಿ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಪಟ್ಟಿ ಮಾಡಿ ನೀಡಿದಂತಹ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಕುಂಪಲ ಇವರನ್ನು ಕೂಡ ನಾನು ಧನ್ಯವಾದ ಸಮರ್ಪಿಸ್ತೇನೆ. ಮುಂದುವರಿಯುತ್ತಾ ನಮ್ಮ ಮಂಡಲದ ಉಪಾಧ್ಯಕ್ಷರು ಗ್ಯಾರಂಟಿಗಳಲ್ಲಿ ನಡೆದಂಥ ವೈಫಲ್ಯ ಹಾಗೂ ವ್ಯವಸ್ಥೆಯ ದೋಷಗಳು, ತುಷ್ಟೀಕರಣ ನೀತಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದಂತಹ ಸನ್ಮಾನ್ಯ ಯಶವಂತ್ ಅಮೀನ್ ಇವರನ್ನು ಕೂಡ ನಾನು ನಮ್ಮ ಇವತ್ತಿನ ಕಾರ್ಯಕ್ರಮದ ವತಿಯಿಂದ ಧನ್ಯವಾದ ಸಮರ್ಪಣೆ ಮಾಡ್ತಾಯಿದ್ದೇನೆ. ಅದೇ ರೀತಿ ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿ ಶ್ರೀ ಹೇಮಂತ್ ಶೆಟ್ಟಿ ಇವರಿಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡಿ ನಮ್ಮೊಟ್ಟಿಗೆ ಸಹಕರಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಸಮರ್ಪಣೆ ಮಾಡುತ್ತಾ ಇವತ್ತಿನ ಪ್ರೆಸ್ ಮೀಟ್ ಕಾರ್ಯಕ್ರಮ ಮುಗಿಸ್ತೀವಿ.